ಇದಕ್ಕೆ ಆರಂಭಗೊಂಡಿದ್ದು. ಈಗ ಅಭ್ಯರ್ಥಿವಾರು ಗಳಿಸಿದಂತಹ ಮತಗಳ ವಿವರ ಹೇಳ್ತಾ ಇದ್ದೀನಿ, ಎಷ್ಟೆಷ್ಟು ಮತ ಗಳಿಸಿದ್ದಾರೆ ಅಂತ. ಶ್ರೀ ಎಂ ಚಂದ್ರಶೇಖರ್ ಪ್ರಭು ಅವರು 85 ಮತಗಳನ್ನು ಗಳಿಸಿದ್ದಾರೆ. ಶ್ರೀ ಜಗನ್ನಾಥ ರೈ ಅವರು 208 ಮತಗಳನ್ನು ಗಳಿಸಿದ್ದಾರೆ. ಶ್ರೀ ಎನ್ ಸತೀಶ್ ರೆಡ್ಡಿ ಇವರು 235 ಮತಗಳನ್ನು ಗಳಿಸಿರುತ್ತಾರೆ. ತಿರಸ್ಕೃತ ಮತಪತ್ರಗಳು 1, ಒಟ್ಟು 529. ಸೊ ಇದರಲ್ಲಿ ಇವತ್ತು ಅತ್ಯಧಿಕ ಮತಗಳನ್ನು ಗಳಿಸಿದಂತಹ ಶ್ರೀ ಎನ್ ಸತೀಶ್ ರೆಡ್ಡಿ ಇವರು ನಿಟ್ಪಳ್ಳಿ ಗ್ರಾಮ ಪಂಚಾಯತ್ ನಿಟ್ಪಳ್ಳಿ ಗ್ರಾಮ ಪಂಚಾಯತ್ಗೆ ಆಯ್ಕೆಯಾಗಿರುತ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇವತ್ತು ನಿಟ್ಪಳ್ಳಿ ಕ್ಷೇತ್ರದಿಂದ ಚುನಾಯಿತ ಅಭ್ಯರ್ಥಿಯಾಗಿ ನಾನು ಗೆದ್ದು ಬಂದಿದ್ದೇನೆ. ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರ ಪ್ರಯತ್ನದಿಂದ ಹಾಗೂ ನಮ್ಮ ನಿಟ್ಪಳ್ಳಿ ಗ್ರಾಮದ ಎಲ್ಲ ಕಾರ್ಯಕರ್ತರು ಹಾಗೂ ಎಲ್ಲ ಪದಾಧಿಕಾರಿಗಳ ನೆರವಿನಿಂದ ನಿಟ್ಪಳ್ಳಿ ಜನತೆ ನನ್ನನ್ನು ಗೆಲ್ಲಿಸಿದ್ದಾರೆ. ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸುತ್ತೇನೆ. ಆತ್ಮೀಯರೇ, 2 ಸ್ಥಳಗಳಲ್ಲಿ ಉಪಚುನಾವಣೆ ನಡೆದಿದೆ. 2 ಕ್ಷೇತ್ರಗಳು ಹಿಂದೆ BJPಯವರ ಕೈಯಲ್ಲಿತ್ತು. ಈ ಸಲದ ಚುನಾವಣೆಯಲ್ಲಿ ನಾವು 2 ಕ್ಷೇತ್ರವನ್ನು ಕೂಡ ಗೆಲ್ಲಬಹುದು ಎಂಬ ನಿರೀಕ್ಷೆಯಲ್ಲಿದ್ವಿ. ಆದರೆ ಆರ್ಯಾಪ್ ಉಪಚುನಾವಣೆಯಲ್ಲಿ ನಮಗೆ ನಿರೀಕ್ಷಿತ ಗೆಲುವನ್ನು ಸಾಧಿಸಲಿಕ್ಕೆ ಆಗಿಲ್ಲ. ಆದರೆ ನಿಟ್ಪಳ್ಳಿಯಲ್ಲಿ ನಮಗೆ ಒಳ್ಳೆಯ ಅಭೂತಪೂರ್ವವಾದ ಜಯವನ್ನು ಸಿಕ್ಕಿದೆ. ಈ ಜಯಕ್ಕೆ ಎಲ್ಲ ಕಾರ್ಯಕರ್ತರು ಮತ್ತು ಪ್ರಮುಖರು ದುಡಿದಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಆರ್ಯಾಪ್ನಲ್ಲೂ ಕೂಡ ಅಷ್ಟೇ, ಎಲ್ಲ ಒಂದೇ ಇದರಿಂದ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದೇವೆ. ಆದರೆ ಏನೋ ನಿರೀಕ್ಷಿತ ಗೆಲುವನ್ನು ನಮಗೆ ಆಗಲಿಕ್ಕೆ ಸಾಧಿಸಲಿಕ್ಕೆ ಆಗಲಿಲ್ಲ. ಈ ಸರ್ಕಾರದ ಉತ್ತಮ ಗ್ಯಾರಂಟಿ ಯೋಜನೆಗಳು ಮತ್ತು ನಮ್ಮ ಶಾಸಕರ ಒಂದು ಒಳ್ಳೆಯ ಕೆಲಸಗಳು ಮುಂದಿನ ದಿನಗಳಿಗೆ ಖಂಡಿತ ಅದು ಪ್ರಯೋಜನ ಆಗ್ತದೆ ಎಂಬ ನಿರೀಕ್ಷೆ ಖಂಡಿತ ನಮಗಿದೆ. ಇವತ್ತೇನ ಈ ಚುನಾವಣೆ ಅಂದರೆ ಸೋಲು ಗೆಲುವು ಇದ್ದದ್ದೇ. ಈ ಸೋಲನ್ನು ಕೂಡ ನಾವು ಸ್ವೀಕರಿಸ್ತೇವೆ, ಗೆಲುವನ್ನು ಕೂಡ ಅಷ್ಟೇ ಇದರಲ್ಲಿ ನಾವು ಸ್ವೀಕರಿಸ್ತಾ ಇದ್ದೇವೆ. ಎಲ್ಲ ಮತದಾರರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯ ಅವಕಾಶ ಖಂಡಿತ ಬರ್ತದೆ. ಈ ಸರ್ಕಾರ ಮತ್ತು ನಮಗೆಲ್ಲ ಪ್ರಯೋಜನ ಆಗ್ತದೆ ಅನ್ನುವ ನಿರೀಕ್ಷೆ ಖಂಡಿತ. ಇದು ಸತೀಶ್ ರೈ ಅವರ ಗೆಲುವು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಶಾಸಕ ಅಶೋಕ್ ರೈ ಅವರ ಗೆಲುವಾಗಿದೆ. ಆದ ಕಾರಣ ನಮ್ಮದು ಪಂಚಾಯತ್ ಚುನಾವಣೆಯಲ್ಲಿ ಕಳೆದ ಸಲ ಸೋತ ಅಭ್ಯರ್ಥಿ ಈ ಸಲ ಗೆದ್ದಿದ್ದಾರೆ. ಆದ ಕಾರಣ ನಮ್ಮ ಸರ್ಕಾರ ಬಂದಿದೆ, ಸಿದ್ದರಾಮಯ್ಯ ಅವರು DK ಅವರಿಗೆ ಬಲ ಬಂದಿದೆ, 1 ಸೀಟನ್ನು ನಾವು ಪಡ್ಕೊಂಡಿದ್ದೇವೆ ಎಂಬ ಖುಷಿಯಲ್ಲಿದ್ದೇವೆ. ಅದಕ್ಕೆ ಸಹಕರಿಸಿದ ಎಲ್ಲ ಪುತ್ತೂರು ಬ್ಲಾಕು, ಅದೇ ರೀತಿ ನಮ್ಮ ಮಾನ್ಯ ಅಶೋಕ್ ರೈ ಅವರು, ಅದೇ ರೀತಿ ನಮ್ಮ ಎಲ್ಲ ನಿಟ್ಪಳ್ಳಿಯ ಕಾರ್ಯಕರ್ತರಿಗೆ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿಟ್ಪಳ್ಳಿ ಗ್ರಾಮ ಪಂಚಾಯತ್ ಉಪಚುನಾವಣೆಯಲ್ಲಿ ಹೋದ ಸಾರಿ BJP ಇತ್ತು, ಈ ಸಾರಿ ಕಾಂಗ್ರೆಸ್ಗೆ ಗೆಲುವಾಗಿದೆ. ಇದರ ಉಸ್ತುವಾರಿಯನ್ನು ಹೇಮನಾ ಶೆಟ್ಟಿ ಅವರು ಮತ್ತು ನೆಲ್ಲಿಕಟ್ಟೆ ಜಗ್ಗಣ್ಣವರು ತೆಗೆದಿದ್ದರು. ಆದ ಕಾರಣ ಎಲ್ಲ ಅಲ್ಲಿ ಒಳ್ಳೆ ರೀತಿಯಲ್ಲಿ ಕೃಷ್ಣಪ್ರಸಾದ್ ಆಳ್ವರು ಕೂಡ ಎಲ್ಲ ಪ್ರಮುಖರು ಹೋಗಿ 7 ಬ್ಯಾಚ್ ಮಾಡಿ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಿ ಆ ಪಕ್ಷದ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಹಾಗೂ ಮತದಾರರು ಕೂಡ ಹಾಗೆ, ಕಾರ್ಯಕರ್ತರು ಕೂಡ ಹಾಗೆ ಒಳ್ಳೆ ರೀತಿಯಲ್ಲಿ ಪ್ರತಿ ಮನೆಗೆ 4-5 ಸಲ ಹೋಗಿ ಆ ಮನೆಯ ಪ್ರತಿ ಮನಸ್ಸುಗಳನ್ನು ಕಾಂಗ್ರೆಸ್ನತ್ತ ಸೆಳೆಯಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲ ಕಾರ್ಯಕರ್ತರ ಶ್ರಮದಿಂದ ನಮ್ಮ ಶಾಸಕರ ಈ ಒಂದು 5 ಗ್ಯಾರಂಟಿಗಳಿರ್ಬೋದು ನಮ್ಮ ರಾಜ್ಯ ಸರ್ಕಾರದ, ಅದು ಕೂಡ ಇವತ್ತು ಪ್ರಯೋಜನ ಆಗಿದೆ. ಮತ್ತು ಶಾಸಕರ ಒಳ್ಳೆ ರೀತಿಯ ಅಭಿವೃದ್ಧಿ ಕೆಲಸಗಳತ್ತ ಅವರ ಯೋಚನೆ ಇರ್ಬೋದು, ಇದು ಕೂಡ ನಮಗೆ ಪಕ್ಷಕ್ಕೆ ತುಂಬ ಗೆಲುವಾಗಿದೆ ಅಂತ ಹೇಳುತ್ತಾ ಇದಕ್ಕೆ ಶ್ರಮಿಸಿದ ಎಲ್ಲ ಪ್ರಮುಖ ನಾಯಕರುಗಳು ಮತ್ತು ಆ ಭಾಗದ ಎಲ್ಲ ಕಾರ್ಯಕರ್ತರುಗಳು, ಜನಪ್ರತಿನಿಧಿಗಳು ಎಲ್ಲರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಚುನಾವಣೆಯಲ್ಲಿ ನಮಗೆ ನಮ್ಮ
ಶಾಸಕರಾದ ಅಶೋಕ್ ರೈ ಅವರು ನಮಗೆ ಒಂದು ಸ್ಪಷ್ಟವಾದ ಉದಾಹರಣೆ ಆಗಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರು ಅವರ ಈಗಿನ ಆ ನಡೆನುಡಿಗೆ ಒಂದು ಪ್ರೇರೇಪಿತರಾಗಿ ಕಾರ್ಯ ಮಾಡಿದ್ದಾರೆ. ತನ್ನ ಮನೆಯಲ್ಲಿ ಒಬ್ಬ ಓಟಿಗೆ ನಿಂತಿದ್ದಾನೆ ಎಂಬ ರೀತಿಯಲ್ಲಿ ಇಡೀ ಕಾರ್ಯಕರ್ತರ ಪ್ರತಿ ಮನೆಯವರು ಕೆಲಸ ಮಾಡಿದ್ದಾರೆ. ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ನಾವೊಬ್ಬ ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬಹುದು ಎಂಬುದನ್ನು ನಿಡಿಪಳ್ಳಿಯಲ್ಲಿ ನಾವು ತೋರಿಸಿಕೊಡ್ಲಿಕ್ಕಿದ್ದೇವೆ. ಇದಕ್ಕೆಲ್ಲ ಕಾರಣ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ವಿಶ್ವನಾಥ್ ರೈ ಅವರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಅನಿತಾ ಹೇಮನಾಥ್ ಶೆಟ್ಟಿ, ಎಲ್ಲಕ್ಕಿಂತ ಮುಖ್ಯವಾಗಿ ಹೇಮನಾಥ್ ಶೆಟ್ಟಿ ಕಾವು ಪ್ರತಿ ಸಂದರ್ಭದಲ್ಲಿ ಕೂಡ ನಮಗೆ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಮಾರ್ಗದರ್ಶನ ಮಾಡಿ ಈ ಗೆಲುವಿಗೆ ಪ್ರಮುಖ ಕಾರಣರ. ಯಾಕಂದರೆ ಇದೆಲ್ಲ ನಮ್ಮ ಮನೆಯವರು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಫಲಾಪೇಕ್ಷಿತ ಇಲ್ಲದ ಜೀವನದಲ್ಲಿ ಬಡವರಿಗೆ ಸ್ಪಂದಿಸುವ ಕಾರ್ಯವನ್ನು ನಾವು ನಿಡ್ಪಳ್ಳಿಯಲ್ಲಿ ಮಾಡ್ತೇವೆ ಅಂತೇಳಿ ಎರಡು ಮಾತನ್ನು ಮುಗಿಸಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.